ಮೈಸೂರು ಹೆದ್ದಾರಿಯ ಮಿತ್ತೂರು ಎಂಬಲ್ಲಿ ಗೋಪಾಲಕೃಷ್ಣ ಭಟ್ ಬೈಪದವು ಮಾಲಕತ್ವದ ಎಂಆರ್ಪಿಎಲ್ನ ಐಕ್ಯೂ ಘಟಕ ಶುಭೋದಯ ಫ್ಯೂಯಲ್ಸ್ ಏಪ್ರಿಲ್ 24ರಂದು ಶುಭಾರಂಭಗೊಂಡಿತು. ಎಸ್ಆರ್ ರಂಗಮೂರ್ತಿ ಪುಣಚ ಅವರು ಸಂಸ್ಥೆಯನ್ನ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಇಡ್ಕಿದುವಿಗೆ ಇಡೀ ದೇಶದಲ್ಲೇ ಹೆಸರಿದೆ. ಕಾರಣ ಬಹಳ ಹಳೆಯದಾಗಿರುವ ಸಂಘಟನೆ ಕಾರ್ಯ ಪ್ರಬಲವಾಗಿ ಬೆಳೆದಿರುವುದು. ಸಂಘದ ಪ್ರೇರಣೆಯಿಂದ ಗ್ರಾಮ ವಿಕಾಸದ ಕೆಲಸ ಗ್ರಾಮದಲ್ಲಾಗಿದೆ. ಗ್ರಾಮ ವಿಕಾಸದ ಚಟುವಟಿಕೆಯಿಂದ ಇಡೀ ದೇಶಕ್ಕೆ ಇಡ್ಕಿದು ಗ್ರಾಮ ಮಾದರಿಯಾಗಿದೆ. ಗ್ರಾಮ ವಿಕಾಸದ ಕಲ್ಪನೆ ಈ ಶುಭೋದಯದಲ್ಲಿ ಸಾಕಾರಗೊಂಡಿದೆ ಎಂದರು. ಒಂದು ಗ್ರಾಮ ಅಂತ ತಗೊಂಡಾಗ ಇಡ್ಕಿದಿಗೆ ಇಲ್ಲಿ ವಿಶೇಷವಾದಂಥ ಒಂದು ಹೆಸರಿದೆ. ಕಾರಣ ಇದೆ. ಅದಕ್ಕೆ ಬಹಳ ಹಳೆಯದಾಗಿರತಕ್ಕಂಥ ಸುಮಾರು 50-55 ವರ್ಷಗಳಿಂದ ಇಲ್ಲಿ ಒಂದು ಸಂಘಟನೆ ಕಾರ್ಯ ಬಹಳ ಪ್ರಬಲವಾಗಿ ಬೆಳೆದಿದೆ. ಇದು ಒಂದು. ಆ ಸಂಘಟನೆ ಪ್ರೇರಣೆಯಿಂದ ಒಂದು ಗ್ರಾಮ ವಿಕಾಸದ ಕಾರ್ಯ ಕೂಡ ಈ ಗ್ರಾಮದಲ್ಲಿ ಬೆಳೆದಿದೆ. ಅದು ಎರಡನೇದ್ದು. ಈ ಗ್ರಾಮ ವಿಕಾಸದ ಮಾಡೆಲನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ಇಡೀ ದೇಶದಿಂದ ಅನೇಕ ಜನ ಹಿರಿಯ ಕಾರ್ಯಕರ್ತರು ಈ ಗ್ರಾಮಕ್ಕೆ ಬಂದಿದ್ದಾರೆ. ಇಲ್ಲಿಯ ಕಾರ್ಯಕರ್ತರೊಟ್ಟಿಗೆ ಮಾತಾಡಿದ್ದಾರೆ. ಗ್ರಾಮ ವಿಕಾಸ ಅಂದರೆ ಏನು ಅಂತ ಹೇಳುವಂಥ ಒಂದು ಸ್ಪಷ್ಟ ಕಲ್ಪನೆಯನ್ನು ದೇಶಕ್ಕೆ ತೆಗೆದುಕೊಂಡೋಗಲಿಕ್ಕೆ ಒಂದು ಮಾದರಿ ರೂಪದಲ್ಲಿ ಇಲ್ಲಿ ಬಂದು ಸರಸಂಘ ಚಾಲಕರು ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹೀಗೆ ಗ್ರಾಮ ವಿಕಾಸದ ಚಟುವಟಿಕೆಯಿಂದಾಗಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಗ್ರಾಮ. ಆದರೆ ಸುದೈವವಶಾತ್ ಅವರು ಕಳೆದ ಅನೇಕ ದಶಕಗಳಿಂದ ಮಾಡಿದಂತಹ ಒಂದು ದೇಶದ ಕಾರ್ಯ, ದೇವರ ಕಾರ್ಯ ಅವರಿಗೆ ಸಹಾಯಕ್ಕೆ ಬಂತು. ಅದಕ್ಕೆ ಒಳ್ಳೆಯ ಒಂದು ಪೆಟ್ರೋಲ್ ಪಂಪನ್ನು ಇವತ್ತು ರಚನೆ ಆಗಿದೆ. ಅವರ 2 ಮಕ್ಕಳು ಕೂಡ ಆಸಕ್ತಿಯಿಂದ ಇದಕ್ಕೆ ಕೆಲಸ ಮಾಡಿದ್ದಾರೆ. ಅವರ ಮನೆಯವರು ಕೆಲಸ ಮಾಡಿದ್ದಾರೆ. ಒಳ್ಳೆ ಪೆಟ್ರೋಲ್ ಬಂಕ್ ಇವತ್ತು ಈ ಊರಿನ ಮತ್ತು ಈ ದಾರಿಯಲ್ಲಿ ಹೋಗುವಂಥ ರಾಜ್ಯ ಹೆದ್ದಾರಿ, ರಾಷ್ಟ್ರ ಹೆದ್ದಾರಿ ಇನ್ನು ಆಗೋದಿದೆ, ಚತುಷ್ಪಥ ಹೆದ್ದಾರಿ ಆಗೋದಿದೆ. ಇದೆಲ್ಲ ಸನ್ನಿವೇಶದಲ್ಲಿ ಅವರಿಗೆ ಎಲ್ಲ ರೀತಿಯ ಒಂದು ಅನುಗ್ರಹವನ್ನು ದೇವರು ಈ ಸಂದರ್ಭದಲ್ಲಿ ಕರುಣಿಸಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿವಿಧ ಗಣ್ಯರು ಗೋಪಾಲಕೃಷ್ಣ ಭಟ್ ಬೈಪದವು ಅವರ ಪ್ರಯತ್ನವನ್ನು ಶ್ಲಾಘಿಸಿ ಸಂಸ್ಥೆಯು ಉತ್ತಮವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು. ಇವತ್ತು ಮಿತ್ತೂರನ್ನು ಹತ್ತೂರಲ್ಲಿ ಮುತ್ತೂರಾಗಿ ಒಂದು ರೀತಿಯ ಪರಿವರ್ತನೆ ಮಾಡಲಿಕ್ಕೆ ಅವರ ಕುಟುಂಬ ತುಂಬ ಪ್ರಯತ್ನ ಪಟ್ಟಿದೆ. ಹಾಗೆ ಈ ಪೆಟ್ರೋಲ್ ಪಂಪು ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಗ್ರಾಮ ದೇವಸ್ಥಾನ ದೈವಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನೀಗ ಶುಭೋದಯ ಫ್ಯೂಲ್ಸ್ ಅವರು ಶಿವಕಿರಣ್ ಅವರು ನಮ್ಮ ಅಪ್ಲಿಕೆಂಟ್ ಆಗಿದ್ದರು. ಅವ್ರು ಅಪ್ಲೈ ಮಾಡಿದ್ದು 2019 ಅಡ್ವರ್ಟೈಸ್ಮೆಂಟ್ ಪ್ರಕಾರ ಅವರಿಗೆ ಸಿಕ್ಕಿದೆ. ಅವರೀಗ ಒಂದು ಅದ್ಭುತವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದರ ಸೇಲ್ಸ್ ಆಲ್ಮೋಸ್ಟ್ 4 ಸ್ಕೇಲ್ 6 ಸ್ಕೇಲ್ ಆಗ್ತಾ ಇದೆ ದಿನಕ್ಕೆ. ಪ್ರಾಬಬ್ಲಿ ವಿ ಶುಡ್ ಎಕ್ಸ್ಪೆಕ್ಟ್ ಇಟ್ ಗೆಟಿಂಗ್ ಟು ಪ್ರಾಬಬ್ಲಿ 8 to 10 KL ಇನ್ ಫ್ಯೂಚರ್. ಸೊ ಮತ್ತು ಇವರು ನಮ್ಮ ರಂಗಮೂರ್ತಿ ಅವರು ಹೇಳಿದ ಪ್ರಕಾರ ಈ ಸ್ಟ್ರೆಚ್ಚಲ್ಲಿ ಎಲ್ಲೂ ರಿಟೇಲ್ ಔಟ್ಲೆಟ್ ಇಲ್ಲ. ಸೊ ಡೆಫಿನೆಟ್ಲಿ ನನ್ನ ಲೆಕ್ಕದಲ್ಲಿ ಈ ಒಂದು ರಿಟೇಲ್ ಔಟ್ಲೆಟ್ ಸಾರ್ವಜನಿಕ ಇಲ್ಲಿ ಜನರಿಗೆಲ್ಲ ತುಂಬ ಯೂಸ್ ಆಗ್ಬೋದು, ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ buy this product because definitely this product is so pure and so sure कि ನಿಮಗೆ ಯಾವ ಒಂದು ಪ್ರಾಬ್ಲಮ್ ಬರಲಿಕ್ಕಿಲ್ಲ ಫ್ಯೂಚರಲ್ಲಿ. ದಟ್ ಈಸ್ ಅವರ್ ಗ್ಯಾರಂಟಿ ಫ್ರಮ್ MRPL. ಸೊ ಇಷ್ಟು ಮಾತನ್ನು ನಾನು ಹೇಳಿ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಗೋಪಣ್ಣ ಸಣ್ಣ 3 ವರ್ಷ ಹಿಂದಿಂದ ತುಂಬ ಪ್ರಯತ್ನಗಳು ಮಾಡ್ತಾಯಿದ್ರು. ಈಗ ರಂಗಣ್ಣ ಹೇಳಿದಾಗೆ ಅವರು ಗ್ರಾಮ ವಿಕಾಸ ಕಲ್ಪನೆಯ ಮುಖಾಂತರವೇ ತುಂಬ ಅದಕ್ಕೋಸ್ಕರ ಅವರು ಶ್ರಮಪಟ್ಟಿದ್ದಾರೆ. ಹಾಗೆ ಅದರಲ್ಲಿ ನೋವುಗಳು ಕೂಡ ಅವರಿಗೆ ಅನುಭವಿಸಿದೆ. ಯಾಕೆಳಿದರೆ ಅದನ್ನು ಈ MRPLಲ್ಲಿ ಘಟಕ ಸ್ಥಾಪನೆ ಆಗಬೇಕಾದ್ರೆ ಅವರು ತುಂಬ ಯಾಕೆಳಿ ಅವರ ಅದರಲ್ಲಿ ಕೈ ಮತ್ತು ಸಿ ಎರಡೂ ಹೊಂದಿಕೊಂಡಿದ್ದಾರೆ. ಮತ್ತು ಅವರೊಂದು ಸ್ವಭಾವ ಹೇಗೆ ಅಂತ ಹೇಳಿದರೆ, ನಾನು ಕಂಡ ಪ್ರಕಾರ ಅವರು ಇಲ್ಲಿಯೇ ಸೀತಾರಾಮಾಂಜನೇಯ ದೇವಸ್ಥಾನ ಇದೆ, ನಮ್ಮ ಒಂದು ಮಂದಿರ ಇದೆ, ಅಲ್ಲಿಗೆ ಗುರುವಾರ ಪ್ರತಿನಿತ್ಯ ತಪ್ಪದೆ ಯಾಕೆಳಿ ಆಂಜನೇಯನಿಗೆ ಅವರ ಒಂದು ಸೇವೆ ಇದೆ. ಅವರು ಎಷ್ಟೇ ಕಷ್ಟ ಬಂದರೂ ಕೂಡ ಅಲ್ಲಿ ಹೋಗಿ ಅವರ ಸೇವೆ ಮಾಡಿ ಬರ್ತಾಯಿದ್ರು. ಹಾಗೆ ಅವರಿಗೆ ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯ ದೇವರು, ಹಾಗೆ ಬೀಡಿನ ಮಜ ಆದಿಪರಾಶಕ್ತಿ ದೇವರು, ಹಾಗೆ ನಮ್ಮ ಗ್ರಾಮ ದೈವ ಶ್ರೀರಾಡಿ ದುಮಾವತಿ, ಹಾಗೆ ಸೀತಾರಾಮಾಂಜನೇಯ ಸಮಸ್ತ ಪರಿವಾರ ದೈವಗಳ ಸಂಪೂರ್ಣ ಅನುಗ್ರಹ ಅವರಿಗೆ. ಯಾಕೆಂದರೆ ನಾನು ಏಪ್ರಿಲಲ್ಲಿ ಹೇಳಿದ್ದೇನೆ ಅವತ್ತೆ, ನೀವು ಏಪ್ರಿಲಲ್ಲಿ ಗ್ಯಾರಂಟಿ ಉದ್ಘಾಟನೆ ಮಾಡ್ತೀರಿ, ನಿಮಗೆ ಸುಬ್ರಹ್ಮಣ್ಯನ ಅನುಗ್ರಹ ಇದೆ ಅಂತ. ಅದೇ ರೀತಿ ಅವರ ಉದ್ಘಾಟನೆ ಕೂಡ ಆಗಿದೆ. ಮುಂದೆ ದಿನಗಳಲ್ಲಿ ಅವರು ಇನ್ನೂ 2 ಪಂಪುಗಳನ್ನು ಈ ಘಟಕವನ್ನು ಸ್ಥಾಪನೆ ಮಾಡುವ ಶಕ್ತಿ ಅವರಿಗೆ ಕೊಡಲಿ. ಆ ಸುಬ್ರಹ್ಮಣ್ಯ ಸಂಪೂರ್ಣ ಅವರಿಗೆ ಅನುಗ್ರಹ ಸಿಗಲಿ. 2 ಮಾತಂತ ಎಲ್ಲರಿಗೂ ವಂದನೆಗಳು. ಈ ಪೆಟ್ರೋಲ್ ಪಂಪದ ಪುದಾರ್ ಪಾಡ್ದು ಬರೀ ಶುಭೋದಯ ಪೆಟ್ರೋಲ್ ಪಂಪ್ ಇಡ್ಕಿದ್ದು ಗತ್ತು ಅಂದು ಬೊಕ್ಕೊರಿ ಫೇಸ್ಬುಕ್ ಕೂಡ ಕಮೆಂಟ್ ಮಲ್ದೇರಿ ಇಂಚ ಮಲ್ದೇರಿ ಕೇಳ ಏನೆದರ್ ಕ್ರೌನ್ ಟು ಇಡಿಕಿದ್ದು ಒಂದು ಅಂಚ
ಇದು ಇಡಕಿದ್ದು ಒಂಜಿ ಗತ್ತನು ಕೊಂಡು ಬರ್ತೀನಂಚಿನ ಗೋಪಾಲಕೃಷ್ಣ ಭಟ್ರೆ ಅವ್ರನ್ನ ಜೋಕ್ಲಿ ಪುರೇನ ಪ್ರಾರಂಭಡಿ ಅಭಿನಂದನೆ ಕೊರೊಂದುಲ್ಲೆ ಎಡ್ಡೆ ಕೆಲಸವನ್ನು ಮಾಡ್ತಾರೆ. ಎಡ್ಡೆ ಒಂಜಿ ಪೆಟ್ರೋಲ್ ಪಂಪನ್ನು ಮಲ್ತೇರು ಪೊಲ್ಲು ನಡಪಾಡು ಷಣ್ಮುಖ ಸುಬ್ರಹ್ಮಣ್ಯ ದೇವನ ಪರಿಪೂರ್ಣ ಅನುಗ್ರಹ ಇತ್ತದು ಈ ಪೆಟ್ರೋಲ್ ಪಂಪ್ ಎಡ್ಡೆ ರೀತಿ ನಡಪಲಿಕ್ಕ ಆ ದೇವನ ಅನುಗ್ರಹ ಇಪ್ಪಂಡು. ಇವತ್ತು ಈ ಒಂದು ಉತ್ತಮವಾದಂಥ ಈ ಒಂದು ಜಾಗದಲ್ಲಿ ಇವತ್ತು ಗೋಪಣ್ಣ ಬೆಳೆಯುತ್ತಿರುವಂಥ ಈ ಒಂದು ಇಡಕಿದ್ದು ಗ್ರಾಮಕ್ಕೆ ಇವತ್ತೊಂದು ಆಸ್ತಿಯನ್ನು ಕೊಟ್ಟಿದ್ದಾರೆ. ಆ ಯಾವ ರೂಪದಲ್ಲಿ ಆಸ್ತಿ ಇದೆ ಅಂತ ಹೇಳಿದರೆ, ಇವತ್ತು ಒಂದು ವಾರದಲ್ಲಿ ಕೋಟಿಗಟ್ಟಲೆ ಟರ್ನ್ಓವರ್ ಆಗುವಂಥ ಒಂದು ಕ್ಷೇತ್ರಕ್ಕೆ ಇವತ್ತು ಗೋಪಣ್ಣ ಮುನ್ನುಡಿ ಬರೆದಿದ್ದಾರೆ. ಅದು ನಮ್ಮ ಇಡಕಿದ್ದು ಗ್ರಾಮದ ಈ ಮುತ್ತೂರಿನ ಒಂದು ಗತ್ತು ಅಂತ ನಾನು ಬಹಳ ವಿಜೃಂಭಣೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಇನ್ನಷ್ಟು ಕೆಲಸ ಕಾರ್ಯಗಳು ಈ ಒಂದು ಪೆಟ್ರೋಲ್ ಪಂಪಿಂದ ಮೂಡಿ ಬರಲಿ. ಅದೇ ರೀತಿ ಈ ಒಂದು MRPLನ ಆ ಒಂದು ವ್ಯವಸ್ಥಾಪಕ ನಿರ್ದೇಶಕರು ಹೇಳಿಕೊಂಡಂತೆಯೇ ಇವತ್ತು MRPL ಪಂಪ್ ಭಾಳಷ್ಟು ಒಂದು ಉತ್ಕೃಷ್ಟ ಮಟ್ಟದಲ್ಲಿ ಇವತ್ತು ಆ ಒಂದು ಸೇವೆಯನ್ನು ಕೊಡ್ತಾ ಇದೆ. ಅದರಲ್ಲಿ ಅದರ ಮೌಲ್ಯವೂ ಅಷ್ಟೇ ಉತ್ತಮ ರೀತಿಯಲ್ಲಿ ಮುನ್ನಡೀತಾ ಇದೆ. ಒಟ್ಟು ಆ MRPL ಇವತ್ತು ಫ್ಯೂಲ್ ಇರೋದು ಅದು ಒಂದು ಸ್ವಚ್ಛತೆ ಮತ್ತು ಒಂದು ಒಳ್ಳೆಯ ಫ್ಯೂಲ್ ಆಗಿ ಇವತ್ತು ಎಲ್ಲರನ್ನು ಕೇಂದ್ರೀಕೃತವಾಗಿ ಇವತ್ತು ಈ ಮಿತ್ತೂರಲ್ಲಿ ಶುಭೋದಯ ಫ್ಯೂಲ್ಸ್ ಇವತ್ತು ಆರಂಭಗೊಂಡಿದೆ. ಗೋಪಣ್ಣ ಈಗಾಗಲೇ ಒಂದು ಸಾಮಾನ್ಯ ಕೃಷಿಕನಾಗಿ ಮೇಲೆ ಬಂದವರು. ಅನಂತರ ಈ ಗ್ರಾಮದ ಎಲ್ಲ ಆಗು ಹೋಗ ಕಷ್ಟ ನಷ್ಟಗಳ ಎಲ್ಲ ವಿಚಾರಗಳಲ್ಲೂ ಪ್ರತಿಯೊಬ್ಬರ ಜನರಿಗೆ ಸಹಾಯ ಸ್ಪಂದನೆಯನ್ನು ನೀಡಿದಂಥ ಒಬ್ಬ ವ್ಯಕ್ತಿ. ತದನಂತರ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಇಡಕಿದ್ದು ಸೇವಾ ಸಹಕಾರಿ ಸಂಸ್ಥೆಯ ಹೆಸರನ್ನು ದೇಶ ಮಟ್ಟದಲ್ಲಿ ಗುರುತಿಸುವಂಥ ಒಂದು ವ್ಯವಸ್ಥೆಗೆ ಅವರದಿರ್ಬೋದು, ಅವರ ಇಂದಿನ ಅಧ್ಯಕ್ಷರುಗಳ ಒಂದು ಶ್ರಮ ಬಹಳಷ್ಟು ಇದೆ. ಈ ಸಂಸ್ಥೆ ಮುನ್ನಡೆಬೇಕು ಅಂತ ಹೇಳಿದರೆ ನಮ್ಮೆಲ್ಲ ಸಹಕಾರ ಅತಿ ಮುಖ್ಯ. ಅವರ ಉದ್ಯಮ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ವಿಯಾಗಲಿ, ಅವರ ಮಕ್ಕಳು ಈ ಉದ್ಯಮದಲ್ಲಿ ಇನ್ನಷ್ಟು ಹೊಸ ಉದ್ಯಮ ಪ್ರಾರಂಭ ಮಾಡಿದ್ದಾರೆ. ಆ ಭಗವಂತ ಅವರಿಗೆ ಈ ಉದ್ಯಮದಲ್ಲಿ ಯಶಸ್ಸನ್ನು ಶ್ರೇಯಸ್ಸನ್ನು ನೀಡಿ ಶುಭವನ್ನುಂಟು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು, ಕೃಷಿಕರು ಕೃಷಿಯೊಂದಿಗೆ ಉದ್ಯಮ ಮಾಡಿದಾಗ ಬದಲಾವಣೆ ಸಾಧ್ಯ. ಸವಾಲುಗಳನ್ನ ಮೆಟ್ಟಿ ನಿಂತ ಧೀಮಂತ ವ್ಯಕ್ತಿ ಬೈಪದವು ಗೋಪಾಲಕೃಷ್ಣ ಭಟ್. ಓರ್ವ ಕೃಷಿಕರಾಗಿ ಗ್ರಾಮ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮೂಲಕ ಇತರರಿಗೆ ಅವರು ಮಾದರಿಯಾಗಿದ್ದಾರೆ ಎಂದರು. ಬೈಪದವು ಗೋಪಾಲಕೃಷ್ಣ ಭಟ್ರು ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ರಾಷ್ಟ್ರ ನಿರ್ಮಾಣ ಮಾಡಬೇಕಿದ್ರೆ ನನ್ನ ಗ್ರಾಮ ನಿರ್ಮಾಣ ಮೊದಲು ಮಾಡಬೇಕು ಅಂತೇಳಿ ಆ ಗ್ರಾಮ ನಿರ್ಮಾಣದ ಮುಖಾಂತರ ಇವತ್ತು ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮ ಕೊಡುಗೆಯನ್ನು ಕೊಡುವಂಥ ಕೆಲಸ ಇಂಥ ಒಂದು ಶುಭೋದಯ ಫ್ಯೂಯಲ್ಸನ್ನು ಆರಂಭ ಮಾಡೋ ಮುಖಾಂತರ ಇತರರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ನಾವು ಸಣ್ಣದಿರುವಾಗ ಹೇಳ್ತಾ ಇದ್ದರು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ. ಈಗಿನ ಯುವಕರದನ್ನು ಒಪ್ಪುವುದಿಲ್ಲ. ಈಗಿನವರು IT-BT ಏನು ಸುಭಿಕ್ಷೆಯನ್ನು ಕೊಡ್ತದೆ ಅಂತ ಹೇಳ್ತಾರೆ. ಆದರೆ ಆ ಕೃಷಿಯಿಂದಲೂ ಇಂಥ ಉದ್ಯಮವನ್ನು ಆರಂಭ ಮಾಡ್ಬೋದು ಅಂತೇಳಿ ಗೋಪಾಲಕೃಷ್ಣ ಭಟ್ರು ತೋರಿಸಿದ್ದಾರೆ. ಆ ಯುವತಿಯರು ತಮ್ಮ ಊರಿನಲ್ಲೇ ನಿಂತು ತಮ್ಮ ಆ ಒಂದು ಉದ್ಯಮವನ್ನು ಮಾಡೋ ಮುಖಾಂತರ ಕೃಷಿಕರು ಕೃಷಿಯ ಒಟ್ಟಿಗೆ ಉದ್ಯಮವನ್ನು ಆರಂಭ ಮಾಡಿದಾಗ ಇವತ್ತು ಅಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ. ನಾವೆಲ್ಲ ಕೃಷಿಕರು ಕಾಯಕವೇ ಕೈಲಾಸ ಅಂತೇಳಿ ದಿನದ 24 ಗಂಟೆ ಕೃಷಿ ಕೆಲಸವನ್ನು ಮಾಡ್ತಾ ಇರುವಾಗ ಅದೇ ರೀತಿಯ ಶ್ರಮವನ್ನು ಒಂದು ಉದ್ಯಮದಲ್ಲಿ ಹಾಕಿದಾಗ ಆ ಉದ್ಯಮ ಇತರರ ಉದ್ಯಮಕ್ಕಿಂತ ಹೆಚ್ಚು ಅಲ್ಲಿ ಪ್ರತಿಫಲವನ್ನು ಕೊಡಲಿಕ್ಕೂ ಸಾಧ್ಯ. ಯಾವುದೋ ಉದ್ಯಮವನ್ನು ಆರಂಭ ಮಾಡೋ ಮುಖಾಂತರ ನೀವೊಂದು ಉದ್ಯಮಿಯಾಗಿ ಉದ್ಯೋಗ ನೀಡಿ ಉದ್ಯೋಗದಾತರಾಗಿ ಅಂತೇಳಿ ಹಾರೈಸ್ತಾ ನಾವೆಲ್ಲರೂ ನಂಬಿದಂಥ ಸುಬ್ರಹ್ಮಣ್ಯ ದೇವರು ಉತ್ತರೋತ್ತರವಾಗಿ ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಲಿ, ಏಳಿಗೆಯನ್ನು ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಬೈಪದವು ಗೋಪಾಲಕೃಷ್ಣ ಭಟ್ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕೀರ್ತನಾ ಕಿಶೋರ್ ಪ್ರಾರ್ಥಿಸಿದ್ರು. ಪ್ರಫುಲ್ಲಚಂದ್ರ P. ಕೋಲ್ಪೆ ಕಾರ್ಯಕ್ರಮ ನಿರೂಪಿಸಿದ್ರು. ಸಂಸ್ಥೆಯ ಮಾಲಕರ ಪುತ್ರ ಶಿವಕಿರಣ್ ವಂದಿಸಿದ್ರು. ಪತ್ನಿ ಶುಭ ಹಾಗೂ ಪುತ್ರ ರಾಮಕಿಶೋರ್ ಸಹಕರಿಸಿದ್ರು. ಈ ಮೂಲಕ ಮಿತ್ತೂರಿನಲ್ಲಿ ಸುಸಜ್ಜಿತವಾದ MRPL ಹೈಕ್ಯೂನ ಘಟಕ ಶುಭಾರಂಭಗೊಂಡಿದೆ. ಸಂಸ್ಥೆಯು ಬೆಳಗ್ಗೆ 6 ರಾತ್ರಿ 11 ಗಂಟೆಯವರೆಗೆ ಕಾರ್ಯಾಚರಣೆ ನಡೆಸಲಿದ್ದು ಗ್ರಾಹಕರಿಗೆ ನಗುಮೊಗದ ಸೇವೆ ದೊರೆಯಲಿದೆ.
3 ವರ್ಷಗಳ ಕನಸು ಈ ಮೂಲಕ ನನಸಾಗಿದೆ. ಜನತೆಯಿಂದ ನಿರೀಕ್ಷೆಗೂ ಮೀರಿ ಈಗಾಗಲೇ ಬೆಂಬಲ ದೊರೆಯುತ್ತಾ ಇದೆ. ಇತರ ಕಡೆಗಳಿಗಿಂತ ಇಲ್ಲಿ ಬೆಲೆಯೂ ಕಡಿಮೆಯಾಗಿದ್ದು ಮೈಲೇಜ್ ಕೂಡ ಉತ್ತಮ ಸಿಗ್ತಾ ಇದೆ ಎನ್ನುವುದು ಗ್ರಾಹಕರ ಅಭಿಪ್ರಾಯವಾಗಿದೆ. ಈಗಾಗಲೇ ಉತ್ತಮ ಸಹಕಾರ ದೊರೆಯುತ್ತಾ ಇದ್ದು ಮುಂದಕ್ಕೂ ಇದೇ ರೀತಿಯ ಸಹಕಾರ ದೊರೆಯಲಿ ಎಂದು ಮಾಲಕರಾದ ಬೈಪದವು ಗೋಪಾಲಕೃಷ್ಣ ಭಟ್ ಅವರು ವಿನಂತಿಸಿಕೊಂಡಿದ್ದಾರೆ. ಕಳೆದ 3 ವರ್ಷಗಳಿಂದ MRPL ಪೆಟ್ರೋಲ್ ಪಂಪನ್ನು ಪ್ರಾರಂಭ ಮಾಡಬೇಕಂತ ನಮ್ಮ ಮಕ್ಕಳಾದ ರಾಮಕಿಶೋರ್ ಮತ್ತು ಶಿವಕಿರಣ್ ಅವರ ಒಂದು ಕಲ್ಪನೆ ಇತ್ತು. ಪೂಜ್ಯ ರಾಘವೇಶ್ವರ ಸ್ವಾಮೀಜಿಯವರ ಮುಖತಃ ಭೇಟಿಯಾದಾಗ ಅವರ ನಿರೀಕ್ಷೆಯಂತೆ ಯಾವ ರೀತಿ ಕಲ್ಪನೆ ಇದೆ ಅವರು ನಮಗೆ ಅಭಯ ಆಶ್ರಯ ಕೊಟ್ಟರು, ಅವರು ಮುಂದುವರಿಸಿ ಅಂತೇಳಿ. ಅದೇ ರೀತಿ ನಾವು ಮುಂದುವರಿಸ್ತಾ ಹೋಗಿದ್ದೇವೆ. ಇವತ್ತು MRPL ಪೆಟ್ರೋಲ್ ಪಂಪ್ ಮಿತ್ತೂರಲ್ಲಿ ಊರಿನ ಜನತೆಗೋಸ್ಕರ, ಊರಿನ ಜನರ ಅಭಿಲಾಷೆಗೋಸ್ಕರ ನಾವು ಉದ್ಘಾಟನೆ ಆಗಬೇಕಿದ್ದರೆ ಮೊದಲೇ 1 ವಾರದ ಮೊದಲೇ ನಮ್ಮನ್ನು ಜನ ಓಪನ್ ಮಾಡಿಸಿಬಿಟ್ಟಿದ್ದಾರೆ. ಪೆಟ್ರೋಲ್ ಕೊಡಿ, ಡೀಸೆಲ್ ಕೊಡಿ ಒತ್ತಾಯ ಮಾಡಿ. ಅದರಿಂದ ಇವತ್ತು ನಿರೀಕ್ಷೆಗೆ ಮೀರಿ ನಮಗೆ ಪ್ರಾರಂಭದಲ್ಲಿ 4 ರಿಂದ 5 ಸಾವಿರ ಇರ್ಬೋದು, ಇವತ್ತು 7 ರಿಂದ 8 ಸಾವಿರ ಲೀಟ್ರ್ವರೆಗೆ ನಾವು ಜನ ಅದನ್ನು ಕೊಟ್ಟು ಹೋಗ್ತೀವಿ. ನಾವು ಏನು ಒತ್ತು ಪ್ರಚಾರ ಯಾವುದೂ ಕೊಟ್ಟಿಲ್ಲ. ಇವತ್ತು MRPL ಪೆಟ್ರೋಲ್ ಮತ್ತು ಡೀಸೆಲು 1 ಗಂಟೆಗೆ 20 ರಿಂದ 25 ಕಿಲೋಮೀಟ್ರ್ ಕೊಡ್ತಾರೆ ಅಂತ ಜನ ಹೇಳ್ತಾ ಇದ್ದಾರೆ. ರೇಟ್ ಸಹ 35 ರಿಂದ 40 ಪೈಸೆ ಕಡಿಮೆ ಇದೆ ಪೆಟ್ರೋಲ್ ಡೀಸೆಲಲ್ಲಿ. ಇದರಿಂದ ತುಂಬ ಜನರಿಗೆ ಅದು ಪ್ರಯೋಜನ ಆಗಿದೆ. ಈ ದೃಷ್ಟಿಯಿಂದ ಇದನ್ನು ಈ ಊರಿನ ಜನತೆ ಮತ್ತು ನಮ್ಮಿಂದ ಏನು ಲೋಪದೋಷಗಳು ಆಗಿರ್ಬೋದು ಮಾನವ ಸಮಾಜದಲ್ಲಿ ಇರುವಂಥದ್ದು, ಆದರೆ ಲೋಪದೋಷಗಳನ್ನು ತಪ್ಪು ಅಂತ ತಿಳುವಳಿಕೆ ತಿದ್ದುಪಡಿ ಮಾಡಿಕೊಂಡು ನಮ್ಮನ್ನು ನಿಮ್ಮ ಒಬ್ಬ ಅಣ್ಣ ತಮ್ಮಂದಿರು ನಡೆಸುವಂಥ ಸಂಸ್ಥೆ ಹೇಳುವಂಥ ಈ ಊರಿನ ಜನತೆ ಮತ್ತು ಒಬ್ಬ ಹಳ್ಳಿಯ ರೈತನ ಮಕ್ಕಳಾಗಿ ನಾವು ನಡೆಸುವಂಥ ಈ ಸಂಸ್ಥೆ, ಇದಕ್ಕೆ ನೀವೆಲ್ಲ ಊರಿನವರು ಸಹಕಾರ ಕೊಡಬೇಕು ಅಂತ ಹೇಳ್ತಾ ತನ್ನೆರಡು ಮಾತು ನಿಲ್ಲಿಸ್ತೇನೆ.